ಉಡುಪಿ ಜಿಲ್ಲೆಯ ಶಿರೂರು ಮಠದ ಆಡಳಿತ ವ್ಯಾಪ್ತಿಗೊಳಪಟ್ಟಿರುವ ಬೈರಂಪಳ್ಳಿ ಜಂಬಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯು ಭ್ರಷ್ಟಾಚಾರ ನಡೆಸಿದೆ ಎಂದು ಕಾಂಗ್ರೆಸ್ ಮುಖಂಡ ಸಂತೋಷ್ ಬೈರಂಪಳ್ಳಿ ಆರೋಪಿಸಿದ್ದು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಮಾಧ್ಯಮಗಳಿಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ದೇವಾಲಯದ ಒಟ್ಟು ಜೀರ್ಣೋದ್ಧಾರಕ್ಕೆ 55 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಇದರ ಒಟ್ಟು ವಿವರವನ್ನು ಶಿರೂರು ಮಠದ ಮ್ಯಾನೇಜರ್ ಅವರಿಗೆ ಒಪ್ಪಿಸಲಾಗಿದ್ದು, ಅವರು ಲೆಕ್ಕಪತ್ರ ಸಲ್ಲಿಕೆಯಾಗಿರುವ ಬಗ್ಗೆ ಇಂಬರಹಕ್ಕನ್ನು ಕೂಡ ನೀಡಿದ್ದಾರೆ. ಆದರೆ ಕೆಲ ದಿನದ ಹಿಂದೆ ಕಾಂಗ್ರೆಸ್ ಮುಖಂಡ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ಬೈರಂಪಳ್ಳಿಯು ಫೇಸ್ಬುಕ್ ಮೂಲಕ ಪಂಚಾಯತ್ ಅಧ್ಯಕ್ಷರು ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದ ಬಗ್ಗೆ ತನಿಖೆ ನಡೆಸಲು ನಾವು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇವೆ. ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಆರೋಪ ಮಾಡುವ ಬದಲು ಸಂತೋಷ್ ಬೈರಂಪಳ್ಳಿ ಅವರ ಬಳಿ ಯಾವುದೇ ದಾಖಲೆಗಳಿದ್ದರೆ ಅವರು ದೇವಾಲಯಕ್ಕೆ ಬಂದು ದೇವರ ಮುಂದೆ ದಾಖಲೆಗಳನ್ನು ಹಾಜರು ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. 3 ಲಕ್ಷ ರೂಪಾಯಿ ಅನುದಾನ ಇಟ್ಟಿದ್ದೇವೆ. ಅನುದಾನದಲ್ಲಿ ಏನಾದರೂ ಅವರು ಯಾರು ನಮ್ಮ ಸಂತೋಷ್ ಪೂಜಾರಿ ಅವರು ಸಾಮಾಜಿಕ ಜಾಲತಾಣ ಮುಖಾಂತರ ಆರೋಪ ಮಾಡಿದ್ದಾರೆ. ನಮ್ಮ ಮೇಲೆ ಮಾನಹೀನವಾಗಿ ಸುಳ್ಳು ಅವರ 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 ವ್ಯಕ್ತಿತ್ವ ಬಗ್ಗೆ ಪ್ರಚಾರಕ್ಕೋಸ್ಕರ ಇಂಥ ಒಂದು ಕೆಲಸಗಳನ್ನು ಮಾಡಿ ಈ ಊರಿನಲ್ಲಿ ಗೊಂದಲ ಅಶಾಂತಿಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇದನ್ನು ಬಗೆಹರಿಸುವಲ್ಲಿ ತಾವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಅದು ಆರೋಪ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಮಾಡಿದ ಪ್ರಕಾರ ಅದು ಪರಿಶೀಲನೆ ಮಾಡಲಿ, ಅದು ಏನಂತ ಗೊತ್ತಾಗ್ತದೆ. ಅದು ಮತ್ತೆ ಅವರು ಮಾಡಲಿ. ಈಗ ಆರೋಪ ಮಾಡುದು ಅದು ನಮ್ಮ ಹತ್ರ ದಾಖಲೆ ಉಂಟು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ 6 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇದಕ್ಕೆ ಪಂಚಾಯತಿ ಬಂದ 3 ಲಕ್ಷ, ಮತ್ತೆ 3 ಲಕ್ಷ ಎಲ್ಲಿದಂತ ತೋರಿಸ್ಬೇಕು. ಮತ್ತೆ ಇವತ್ತು ಲೆಕ್ಕಪತ್ರವನ್ನು ನಾವು ಶಿರೂರು ಮಠಕ್ಕೆ ಕೊಟ್ಟಿದ್ದೇವೆ. ಅವರು ನಮ್ಗೆ ಆ ಪ್ರಕಾರ ಮಠದವರು ಮೊನ್ನೆ ಬರ್ಲಿಕ್ಕೆ ಹೇಳಿದ್ರು, ಲೆಕ್ಕಪತ್ರ ತೋರಿಸ್ಬೇಕಂತ ಹೇಳಿದ್ರು. ಅವರು ಮೊನ್ನೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಲೆಕ್ಕಪತ್ರ ಅವರು ಹಾಜರುಪಡಿಸಿ ಅವ್ರ ಹತ್ರ ಎಲ್ಲ ವಿಷಯ ನಾವು ಹೇಳಿದ್ದೇವೆ. ಅವರಿಗೆ ಮನದಟ್ಟಾಗಿದೆ. ಆದ್ರೆ ಇವರನ್ನು ಬರ್ಲಿಕ್ಕೆ ಹೇಳಿದ್ರು, ಇವ್ರು ಬರ್ಲಿಲ್ಲ. ಇವರು ಅಷ್ಟು ಅವರಿಗೆ ತಾಕತ್ತಿದೆ. ಅಲ್ಲಿ ಪಂಚಾಯತಿ ಅಲ್ಲಿಗೆ ಶಿರೂರು ಮಠಕ್ಕೆ ಬಂದು ಅವ್ರ ಹತ್ರ ಲೆಕ್ಕಪತ್ರ ಅವರು ಹಾಜರು ಮಾಡಲಿ, ಅವಾಗ ಅವರು ಬಣ್ಣ ಬಯಲಾಗ್ತದೆ. ಅಧೀನ ಸಂಸ್ಥೆಯಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಗದ್ದಿಗೆ ಜಂಬಿ ಜೀರ್ಣೋದ್ಧಾರ ಸಮಿತಿಯಲ್ಲಿ ನನಗೆ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ಕೊಟ್ಟಿರ್ತದೆ. ಶಿಲಾನ್ಯಾಸದಿಂದ ಹಿಡಿದು ಜೀರ್ಣೋದ್ಧಾರದ ಪ್ರತಿಷ್ಠೆವರೆಗೆ ಸಂಪೂರ್ಣ ಲೆಕ್ಕಾಚಾರದ ವಿವರವನ್ನು ನಾನು ನೋಡಿದ್ದೇನೆ. ಅದರಲ್ಲಿ ಮೊನ್ನೆ ತಾನೇ ಆರೋಪಗಳು ಬಂದಿರುತ್ತದೆ. ಆ ಬಗ್ಗೆ ನಾನು ಸಂಪೂರ್ಣ ಲೆಕ್ಕಾಚಾರದ ವಿವರಗಳನ್ನು ಶಿರೂರು ಮಠದಲ್ಲಿ ಏಪ್ರಿಲ್ 18 ತಾರೀಕಿಗೆ ಇದೇ ಸ್ಥಳದಲ್ಲಿ ಶಿರೂರು ಮಠದ ವ್ಯವಸ್ಥಾಪಕರಿಗೆ ನೀಡಿರುತ್ತೇನೆ. ಅವರು ಸರಿಯಾಗಿದೆ ಎಂದು ಪರಿಶೀಲಿಸಿ ನಮಗೆ ಅದಕ್ಕೆ ಪತ್ರದ ಮುಖಾಂತರ ನೀಡಿರುತ್ತಾರೆ. ಇದೇ ಪತ್ರ. ಅದು ಇದರ ನಂತರ ನಮಗೆ ಅದರಲ್ಲಿ ಉಳಿದಿರುವ ಮೊತ್ತವನ್ನು ಶಿರೂರು ಮಠದ ವ್ಯವಸ್ಥಾಪಕರಲ್ಲಿ ಶಿರೂರು ಮಠದಲ್ಲೇ ನೀಡಿರುತ್ತೇವೆ. ಮತ್ತೆ ಮೊನ್ನೆ ಬಂದಿರುವ ಸಾಮಾಜಿಕ ಜಾಲತಾಣದಲ್ಲಿ ಆರೋಪ ಅದು ಸತ್ಯಕ್ಕೆ ದೂರವಾದದ್ದು. ಅದರಲ್ಲಿ ಸಂಪೂರ್ಣ ಸುಳ್ಳು. ಅದರಲ್ಲಿ ಯಾವುದೇ ಮಾಹಿತಿ ಬೇಕಿದ್ರೆ ಆ ವಿಚಾರದಲ್ಲಿ ಶಿರೂರು ಮಠದವರು ನೀಡಿರುತ್ತೇವೆ, ಅಲ್ಲಿ ಪಡೆದುಕೊಳ್ಳಬಹುದು. ಸಾರ್ವಜನಿಕರಿಂದ ಸುಮಾರು 35 ಲಕ್ಷದಿಂದ 40 ಲಕ್ಷದವರೆಗೆ ನಾವು ದೇಣಿಗೆಯನ್ನು ಸಂಗ್ರಹಿಸಿರುತ್ತೇವೆ. ಅವರಿಗೆ ನಾವು ಸ್ಪಷ್ಟೀಕರಣ ನೀಡಬೇಕಾಗಿದೆ. ನಮ್ಮಿಂದ ಯಾವ ತರದ ಮೋಸಗಳು ಆಗಿರುವುದಿಲ್ಲ. ಮತ್ತೆ ಆ ವಿಚಾರವಾಗಿ ಯಾವುದಾದ್ರೂ ತಪ್ಪು ತಿಳುವಳಿಕೆ ಇದ್ರೆ, ಯಾರಿಗಾದ್ರೂ ಗೊಂದಲ ಇದ್ರೆ ಶಿರೂರು ಮಠದ